ಪುತ್ತೂರಿನ ಕಂದಾಯ ಇಲಾಖೆಯಿಂದ ಬಿಜೆಪಿ ಕಚೇರಿಗೆ ಮಾಮೂಲು ಸಂದಾಯವಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಆರೋಪದಲ್ಲಿ ಹುರುಳಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಪೊಲೀಸ್ಗೆ ದೂರು ನೀಡಿದೆ ಎಂದು ಪುತ್ತೂರು ಗ್ರಾಮಾಂತರ ಬಿಜೆಪಿ ಮಂಡಲಾಧ್ಯಕ್ಷ ಸಾಚಾ ರಾಧಾಕೃಷ್ಣ ಆಳ್ವ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ಗೆ ಏನು ಮಾಡಲಾಗುತ್ತಿಲ್ಲ, ಅಧಿಕಾರವಿಲ್ಲದೆ ಅದು ಚಡಪಡಿಸುತ್ತಿದೆ. ಹೀಗಾಗಿ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿಯ ಮಾನಹಾನಿ ಮಾಡುವ ಉದ್ದೇಶದಿಂದ ಈ ಹೇಳಿಕೆ ನೀಡಿದೆ. ನಾವು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಪೊಲೀಸ್ಗೆ ದೂರು ನೀಡಿದ್ದೇವೆ. ಆರೋಪದ ಬಗ್ಗೆ ಸಮಗ್ರ ತನಿಖೆಯಾಗಲಿ. ಯಾರು ಮಾಮೂಲು ಕೊಟ್ಟಿದ್ದಾರೆ, ಯಾರು ಪಡೆದಿದ್ದಾರೆ ಎಂಬ ಬಗ್ಗೆಯೂ ತನಿಖೆಯಾಗಲಿ ಎಂದು ಹೇಳಿದರು. ಕೇಂದ್ರ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದೆ. ಹೀಗಿರುವಾಗ ಮಾಮೂಲು ಪಡೆಯುವಷ್ಟು ಕೀಳು ಮಟ್ಟಕ್ಕೆ ನಮ್ಮ ಪಕ್ಷ ಹೋಗುವುದಿಲ್ಲ. ನಮ್ಮದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಷ್ಟ್ರೀಯ ಪಕ್ಷವಾಗಿದೆ. ಮಾಮೂಲು ಪಡೆಯುವ ಅನಿವಾರ್ಯತೆ ನಮಗಿಲ್ಲ. ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಗೌರವಾನ್ವಿತ ನಾಮನಿರ್ದೇಶನ ಸದಸ್ಯರು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಎತ್ತಿ ಇಲಾಖೆಯ ವೈಫಲ್ಯಗಳ ಬಗ್ಗೆ ಗಮನ ಸೆಳೆದಾಗ ಸಭೆಯ ಅಧ್ಯಕ್ಷರಾಗಿದ್ದ ಶಾಸಕರು ಸಹಜವಾಗಿಯೇ ಇಲಾಖೆಯನ್ನ ತರಾಟೆಗೆತ್ತಿಕೊಂಡು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂಬ ಕಟ್ಟೆಚ್ಚರ ನೀಡಿದ್ದಾರೆ. ಇದು ಅತ್ಯಂತ ಸಹಜವಾದುದು ಎಂದು ಹೇಳಿದರು. ಇವತ್ತು ಈಗಾಗಲೇ 2 ತಾರೀಕಿಗೆ ಒಂದು ಕಾಂಗ್ರೆಸ್ನವರು ಏನು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಂದಾಯ ಇಲಾಖೆಯಿಂದ ಬಿಜೆಪಿ ಕಚೇರಿಗೆ ಹಣ ಸಂದಾಯವಾಗ್ತದೆ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅದರ ಒಟ್ಟಿಗೆ ಕಂದಾಯ ಇಲಾಖೆಯಲ್ಲಿ ತುಂಬ ಸಮಸ್ಯೆಗಳಿವೆ. ಅದರ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಶಾಸಕರು ಆ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ. ಅಂದರೆ ಕಂದಾಯ ಇಲಾಖೆಯ ಬಗ್ಗೆ ಏನು ಮಾತಾಡಿದ್ದಾರೆ ಅಂತೇಳಿ ಸಾಮಾನ್ಯ ಜ್ಞಾನ ಕೂಡ ಕಾಂಗ್ರೆಸ್ನವರಿಗಿಲ್ಲ. ಕೆಡಿಪಿ ಸಭೆಯ ಅಧ್ಯಕ್ಷರು ಮಾನ್ಯ ಶಾಸಕರು, ಅವರ ಅಧ್ಯಕ್ಷತೆಯಲ್ಲಿ 3 ತಿಂಗಳಿಗೊಮ್ಮೆ ಕೆಡಿಪಿ ಸಭೆಗಳು ನಡೀತದೆ. ಆ ಕೆಡಿಪಿ ಸಭೆಯಲ್ಲಿ ತಾವು ಕೂಡ ಪತ್ರಿಕಾ ಮಾಧ್ಯಮದವರು ಇದ್ದಿರಬಹುದು. ಆ ಕೆಡಿಪಿ ಸಭೆಯಲ್ಲಿ ಅನೇಕ ನಮ್ಮ ನಾಮನಿರ್ದೇಶನ ಸದಸ್ಯರು ಮತ್ತು ಕೆಡಿಪಿಯ ಸದಸ್ಯರು ಒಂದಷ್ಟು ಕಂದಾಯ ಇಲಾಖೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಒಂದಷ್ಟು ಸಮಸ್ಯೆಗಳು ಸಭೆಯಲ್ಲಿ ಇತ್ಯರ್ಥ ಆಗಿಲ್ಲ ಅಥವಾ ಆ ಕಚೇರಿಯಲ್ಲಿ ಆಗಿಲ್ಲ ಎಂಬ ವಿಷಯ ಪ್ರಸ್ತಾಪ ಆದಾಗ ಮಾನ್ಯ ಶಾಸಕರು, ಅವರ ಸಭೆಯ ಅಧ್ಯಕ್ಷರು, ಅವರು ಆ ಕಂದಾಯ ಇಲಾಖೆಯ ತಹಸೀಲ್ದಾರರಿಗೆ ಮತ್ತು ಎಲ್ಲ ಇಲಾಖೆಯವರಿಗೆ, ಅದು ಸರ್ವೆ ಇಲಾಖೆ, ಬೇರೆ ಬೇರೆ ಇಲಾಖೆಯವರಿಗೆ ಸೂಚನೆಯನ್ನು ನೀಡ್ತಾರೆ. ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಪ್ರಸ್ತಾಪ ಆದಂಥ ಕೆಡಿಪಿ ಸಭೆಯಲ್ಲಾದಂಥ ಕೆಲಸ ಕಾರ್ಯಗಳು ತಕ್ಷಣ ಅದು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ಕ್ರಮವನ್ನು ಕೈಗೊಂಡು ಮುಂದಿನ ಸಭೆಗೆ ಆ ನಿರ್ಣಯವನ್ನು ಕೊಡಬೇಕಂತೇಳಿ ಹೇಳುವಂಥ ಸೂಚನೆಯನ್ನು ಹೇಳ್ತಾರೆ. ಅದರ ಒಟ್ಟಿಗೆ ಅಧಿಕಾರಿಗಳು ಏನಾದರೂ ಕೆಲಸವನ್ನು ಮಾಡಿದ್ರೆ ಅವರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಎಂಬ ಮಾತನ್ನು ಹೇಳಿದರು. ಆದರೆ ಕಾಂಗ್ರೆಸ್ನವರ ಆರೋಪ ಏನಂತ ಹೇಳಿದ್ರೆ, ಶಾಸಕರು ಭ್ರಷ್ಟಾಚಾರದ ಬಗ್ಗೆ 4 ವರ್ಷದಿಂದ ಶಾಸಕರಾಗಿದ್ದುಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅಂತೇಳಿ. ಇವರು ಕಾಂಗ್ರೆಸ್ನವರು ಏನು ನಿದ್ದೆ ಮಾಡ್ತಾ ಇದ್ರ? ಇವರಿಗೆ ಆ ಪ್ರಶ್ನೆಯನ್ನು ಮಾಡ್ಬೋದಿತ್ತಲ್ಲ ಇದಕ್ಕೆ ಮೊದಲು. ಇವತ್ತು ಕ್ಷೇತ್ರದ ಶಾಸಕರು ನಮ್ಮ ಸಂಜೀವ ಮಠಂದೂರವರು 4 ವರ್ಷದಿಂದ ಇವತ್ತು ತಾಲೂಕು ಆಡಳಿತ ಸೌಧದಲ್ಲೇ ಕಚೇರಿಯನ್ನು ಆರಂಭ ಮಾಡಿದ್ದಾರೆ. ಹಿಂದಿನ ಶಾಸಕರೆಲ್ಲ ತಾಲೂಕು ಪಂಚಾಯತ್ ಬೇರೆ ಬೇರೆ ಕಡೆ ಕಚೇರಿಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ನಮ್ಮ ಶಾಸಕರು ಇವತ್ತು ವಿಧಾನಸೌಧದಲ್ಲೇ ಇದ್ದುಕೊಂಡು ಜನರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಅಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅವರು ತಕ್ಷಣ ಬಂದು ಶಾಸಕರ ಕಚೇರಿಗೆ ಬಂದು ಹೇಳುವಂಥದ್ದು, ಅವರ ಸಹಾಯಕರ ಹತ್ರ ಬಂದು ಹೇಳುವಾಗ ತಕ್ಷಣ ಅದನ್ನು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ತಾಲೂಕು ಕಚೇರಿಯ ಬಗ್ಗೆ, ಕಂದಾಯ ಕಚೇರಿಯ ಬಗ್ಗೆ ವಿಶೇಷವಾಗಿ ಅವರು ಉಲ್ಲೇಖ ಮಾಡುವಂಥದ್ದು, ಇವತ್ತು ಅಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ, ಭ್ರಷ್ಟಾಚಾರದ ಬಗ್ಗೆ ಏನು ಕ್ರಮ ಅಂತೇಳಿ. ಬಹುಶಃ ಭ್ರಷ್ಟಾಚಾರದ ಬಗ್ಗೆ ಶಾಸಕರ ಗಮನಕ್ಕೆ ಅಲ್ಲಿ ಏನೆಲ್ಲ ವ್ಯವಸ್ಥೆಯ ಬಗ್ಗೆ ಗಮನಕ್ಕೆ ಬರ್ತದೆ ತಕ್ಷಣ ಶಾಸಕರು ಸ್ಪಂದನೆ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಮುನ್ಸೂಚನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಧಿಕಾರ ಇಲ್ಲದಾಗ ಏನಾದರೂ ಮಾತಾಡಬೇಕು, ಚುನಾವಣೆ ಹತ್ತಿರ ಬಂತು, ಅದಕ್ಕೋಸ್ಕರ ಒಂದಷ್ಟು ವಿಚಾರವನ್ನ ಈಗ ಎಬ್ಬಿಸಲಿಕ್ಕೆ ಶುರು ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷರಾದ ಜೀವಂದರ್ ಜೈನ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಪಿಜಿ ಜಗನ್ನಿವಾಸ್ ರಾವ್, ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ನಿತೀಶ್ ಕುಮಾರ್ ಶಾಂತಿವನ, ಪುರುಷೋತ್ತಮ್ ಮುಂಗ್ಲಿಮನೆ ಹಾಗೂ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಯುವರಾಜ್ ಪೆರಿಯತ್ತೋಡಿ ಮತ್ತು ಜಯಶ್ರೀ ಎಸ್ ಶೆಟ್ಟಿ ಉಪಸ್ಥಿತರಿದ್ದರು.